ಗುಡ್ ಮಾರ್ನಿಂಗ್ ಎಲ್ಲರಿಗೂ ಸಹ. ಹೇಗಿದ್ದೀರಿ? ನಂದು ಬೆಳಗ್ಗೆದು ರುಟೀನ್ ಸ್ಟಾರ್ಟ್ ಆಯಿತು. ಇವತ್ತು ನಾನು ಬನಾನಾ ಚಪಾತಿ ಮಾಡುವ ಅಂತಿದ್ದೇನೆ. ಯಾವತ್ತು ಸೇಮ್ ಚಪಾತಿ ತಿಂದು ತಿಂದು ಸ್ವಲ್ಪ ಬೋರ್ ಆಗಿದೆ. ಹಾಗೆ ಸ್ವಲ್ಪ ಡಿಫ್ರೆಂಟಾಗಿ ಬನಾನಾ ಚಪಾತಿ ಮಾಡುವ ಅಂತಿದ್ದೇನೆ. ಸೇಮ್ ಪ್ರೊಸೀಜರು, ನೀರು ಬದಲು ಸ್ವಲ್ಪ ಜಾಸ್ತಿ ಬನಾನಾ ಹಾಕಿದ್ವಿ. ಸ್ವಲ್ಪ ಬನಾನಾ ಮತ್ತು ಶುಗರ್ ಪೇಸ್ಟ್ ಮಾಡಿ ಹಾಕಿದರೆ ಆಯಿತು. No. Chapati. Yes. Dosa. Nipple. ಬನಾನಾ ಚಪಾತಿ ಕಲಸಿಟ್ಟೆಲ್ಲ ಆಯಿತು. ನೆಕ್ಸ್ಟ್ ಈಗ ಬಿಸಿನೀರು ನಾನು ಯಾವತ್ತು ಕ್ಯಾಟಲಲ್ಲೇ ಮಾಡ್ತೀನಿ. ಈಸಿ ಆಗುತ್ತೆ ಮತ್ತು ಬೇಗ ಸಹ ಆಗುತ್ತೆ. ಇನ್ನು ನನಗೊಂದು ಅಭ್ಯಾಸ, ಇದು ಬೇವು ಸೊಪ್ಪು ಉಂಟಲ್ಲ, ಬೇವು ಸೊಪ್ಪಿಗೆ ಜೀರಿಗೆ ಸ್ವಲ್ಪ ತಗೊಂಡು ತಿಂತೀನಿ. ಅದು ಕ್ಯಾಲ್ಶಿಯಮ್ಗೆ ತುಂಬ ಒಳ್ಳೆಯದು. ಗುಡ್ ಮಾರ್ನಿಂಗ್ ಹೇಳಲಿಲ್ಲ ಮಮ್ಮಿಗೆ. ಗುಡ್ ಮಾರ್ನಿಂಗ್ ಹೇಳಲಿಲ್ಲ. ಗುಡ್ ಮಾರ್ನಿಂಗ್ ಹೇಳಿ ಮಮ್ಮಿಗೆ. ಅಪ್ಪು ಇಲ್ಲ, ಯಾಕೆ? ಗುಡ್ ಮಾರ್ನಿಂಗ್. ಶೂ ಹಾಕೊಂಡೋಗಿ. ಈಗ ನನ್ನ ಹಸ್ಬೆಂಡಿಗೆ ಒಂದು ಟೀ ಮಾಡ್ತಾಯಿದ್ದೀನಿ. ಅವರಿಗೆ ಮಾರ್ನಿಂಗ್ ನೀರು ಕುಡಿದ್ಮೇಲೆ ಒಂದು ಕಪ್ ಟೀ ಬೇಕೇ ಬೇಕು. ಒಂಥರ ಎಡಿಕ್ಟ್ ಆಗಿಬಿಟ್ಟಿದ್ದಾರೆ. ಕಷಾಯ ಎಲ್ಲ ಮಾಡ್ತಾಯಿದ್ದೀವಿ ಈಗ. ಅಂದರೆ ವೀಕ್ಲಿ ಒನ್ಸ್ ಮಾತ್ರ ಕಷಾಯ, ಡೈಲಿ ಸಹ ಕುಡಿಬಾರ್ದು ಕಷಾಯ ಎಲ್ಲ. ವೀಕ್ಲಿ ಒನ್ಸ್ ಸರಿಯಾಗುತ್ತೆ. ಆಗ್ತಾ ಉಂಟು. ಅವನಿಗೆ ಬೇಬಿ ಬನಾನಾ ಚಪಾತಿ ಬೇಕಂತೆ. ಹಾಗೆ ಅವನೇ ಮಾಡ್ಕೊಂಡು ಬಂದಿದ್ದ. ಅದಕ್ಕೆ ಹೆಸರು ಅವನೇ ಇಟ್ಟಿದ್ದು. ಹಾಗಾಗಿ ಫಸ್ಟ್ ಅವನಿಗೆ ಮಾಡಿ ಕೊಡ್ತಾ ಇದ್ದೀನಿ. ಅವನು ಸೂಪರ್ ಎಕ್ಸೈಟಾಗಿ ಹೋಗಿದ್ದಾನೆ. ಈಗ ತಿಂತಾನೆ ಇಲ್ವೋ ಗೊತ್ತಿಲ್ಲ ಅಂತ ಮಾಡಿ ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ಈಗ ನಮ್ಮದು ಸ್ಟಾರ್ಟ್ ಮಾಡ್ತೀನಿ. ಈಗ ನಮಗೆ ಮಾಡ್ತಾಯಿದ್ದೀನಿ. ಇದು ಬನಾನಾ ಚಪಾತಿ ಸ್ವಲ್ಪ ಡಿಫ್ರೆಂಟು, ತುಂಬ ಸಾಫ್ಟಾಗಿ, ಡಿಫ್ರೆಂಟ್ ಸ್ಮೆಲ್ಲು ಸಹ ಬರ್ತದೆ. ಟ್ರೈ ಮಾಡಿ. ಡೈಲಿ ಸೇಮ್ ಚಪಾತಿ ಮಾಡೋದಕ್ಕಿಂತ ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ಮತ್ತು ತುಂಬ ಈಸಿ ಸಹ. ತೋರಿಸಿ ನಿಮ್ಮದು ಚಪಾತಿ, ತೋರಿಸಿ ಶೋಮಿ. ವಾ, ನೀವು ಮಾಡಿದ್ದಾ? ಇದ್ಯಾರು? ನಿಮ್ಮ ಫ್ರೆಂಡಾ? ಹೌದಾ? ಹೌದಾ? ಓಕೆ ಹೋಗಿ ಕಾರ್ಟೂನ್ ನೋಡಿ. ಗೋ. ದೋಸೆ ನಾವು ಇತ್ತೆ ಚಪಾತಿ ಪಂಡರು ಪುಲೆ ಕಾರ್ಟೂನ್ ತುಲೆ ಬ್ಯಾಡ್ ಬಾಯ್ ಆತ ಡ್ಯಾನ್ಸ್ ಪಂಪಿತ್ತು ಕೊಂಚ ಉಂಟು ಡ್ಯಾನ್ಸಿಗೆ. ಓ, ಇದು ಸ್ವಲ್ಪ ಜಾಸ್ತಿ ಆಯಿತು ಡ್ಯಾನ್ಸ್. ಇವತ್ತು ನಮ್ಮ ಕೆಲಸದವಳಿಗೆ ಎಲ್ಲಿ ರಜೆ ಕೊಟ್ಟಿದ್ದೀವಿ. ಸ್ವಲ್ಪ ಕೊರೋನಾ ಆಚೆ ಈಚೆ ಎಲ್ಲ ಇದೆ ಅಂತ ಸ್ವಲ್ಪ ಸುದ್ದಿ. ನಮ್ಮ ಕೆಲಸದವಳಿಗೂ ಮಕ್ಕಳೆಲ್ಲ ಸಣ್ಣವರಿದ್ದಾರೆ. ಹಾಗಾಗಿ ಸ್ವಲ್ಪ ಅವಳಿಗೂ ಭಯ, ನಮಗೂ ಭಯ. ಹಾಗಾಗಿ ನಾನು ಬೇಡ ಅಂತ ಇವತ್ತೆಲ್ಲ ಕೆಲಸ ನಂದೆ. ಕೆಲಸದವರು ಇಲ್ಲದಾಗಲೇ ಗೊತ್ತಾಗೋದು ಅವ್ರ ಬೆಲೆ. ಸುಮ್ಮನೆ ನಾವು ಅದು ಮಾಡಲಿಲ್ಲ ಇದು ಮಾಡಲಿಲ್ಲ ಅಂತ ಕಂಪ್ಲೇಂಟ್ ಮಾಡ್ತಿರ್ತೀವಿ. ಅವ್ರು ಇಲ್ಲದಾಗ ಗೊತ್ತಾಗ್ತದೆ ಎಷ್ಟು ಕೆಲಸ ಇರ್ತದೆ ಅಂತ. ಹಾಗೆ ಇವತ್ತು ನನಗೂ ಸಹ ಗೊತ್ತಾಯಿತು ಕೆಲಸದವ್ರದ್ದು ಬೆಲೆ. ತುಂಬ ಹೆವಿ ಆಗ್ತಿತ್ತು ನನ್ನ ಕೆಲಸ. ಯಾಕಂದರೆ ನನ್ನ ಮಗನೂ ನೋಡ್ಕೊಳ್ಬೇಕು, ಅವನಿಗೂ ಫುಡ್ಡೆಲ್ಲ ಮಾಡಬೇಕು. ಅದೇ ಸ್ವಲ್ಪ ಹೆವಿ ಅಂತ ಅನಿಸ್ತಾ ಇತ್ತು.
ಆದರೂ ಮ್ಯಾನೇಜ್ ಮಾಡಿದೆ. ಇಲ್ಲಿ ನೋಡಿ ನನ್ನ ಮಗನದ ಅವಸ್ಥೆ. ಸ್ವಲ್ಪ ಕಿಚನಲ್ಲಿ ನಾನೇನಾದರೂ ಬ್ಯುಸಿ ಇದ್ದರೆ ಅವನು ತುಂಬ ಬ್ಯುಸಿ. ಇಲ್ಲಿ ನೋಡಿ ಬಟ್ಟೆ ಎಲ್ಲ ತೆಗೆದಾಕಿದ್ದಾನೆ. ಇದು ಬೇರೆ ಮಡ್ಚಿಡ್ಬೇಕು ಈಗೆಲ್ಲ ಸಹ. ಒಂದು ಕೆಲಸಕ್ಕೆ ಡಬಲ್ ಕೆಲಸ ಕೊಡ್ತಾನೆ ಅವನು. ನೋಡಿ ಅವನದೇನೋ ಕಾರೇನೋ ಕಳೆದೋಗಿದಂತೆ, ಅದಕ್ಕೆ ಹುಡುಕ್ತಾ ಇದ್ದಾನಂತೆ. ಎಲ್ಲ ಬಟ್ಟೆ ಎಳ್ದು ಹಾಕಿ. ಮಳೆ ಸ್ವಲ್ಪ ಸ್ವಲ್ಪ ಸ್ಟಾರ್ಟ್ ಆಯ್ತಲ್ಲ, ಹಾಗೆ ನಮ್ಮದು ಮುಂದ್ಗಡೆದು ಗಾರ್ಡನಲ್ಲಿ ಎಲ್ಲ ಕೋಳಿ ಬರ್ಲಿಕ್ಕೆ ಶುರು ಆಯಿತು. ಏನೆಲ್ಲ ಸಿಗ್ತದಲ್ಲ ಫುಡ್ ಅದಕ್ಕೆ ತಿನ್ನಲಿಕ್ಕೆ. ಹಾಂ ಹೋಗು ನೀನು ಅಲ್ಲಿಗೆ. ಚಪ್ಪಲ್ ಹಾಕೊಂಡು ಚಪ್ಪಲ್ ಹಾಕೊಂಡು ಹೋಗು. ಏನು ಬೇಕಿನ್ನು? ಇನ್ನೇನು ಬೇಡವಾ? ಟಮ್ಮಿ ಫುಲ್ ಆಯ್ತಾ? ಟಮ್ಮಿ ಫುಲ್ ಆಯ್ತಾ? ಹತ್ಬೇಕಾ? ಅಲ್ಲಿ ಮೇಲೆ ಕುತ್ಕೊಳಿಸ್ಲಾ? ಮೇಲೆ ಕುತ್ಕೊಳಿಸ್ತೀನಿ. ಹೋಗ್ತೀರಾ? ಹೋಗ್ತೀರಾ? ಹೋಗಿ 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 ಆಟ ಆಡ್ಕೊಂಡು ಕಾರ್ಟೂನ್ ನೋಡ್ತಾ ಇದ್ದೀವಿ. ಮಧ್ಯಾಹ್ನ ತಿಂಡಿ ಮಾಡ್ತೀನಿ. ಈಗ ಹೊರಗೆ ಹೋಗೋದಾದ್ರೆ ಚಪ್ಪಲ್ ಹಾಕ್ಬೇಕಪ್ಪು. ಎಂತ ಕಿತಾಪತಿ ದಾದಾ? ಶಾಕ್ ಕೊಟ್ಬಿಡು. ಕುಲೋದು ಇದು ಕುತ್ಕೊಳ್ಳೋ ಜಾಗನ ನಿಂದು? ಹಾಂ ಹಾಂ ಅದೆಲ್ಲ ಶಾಕ್ ಬರ್ತದೆ. ಇಲ್ಲ ನೋಡಿ ಏನಿದು ಬಾಕ್ಸು, ಕ್ಯೂರಿಯಾಸಿಟಿ ಜಾಸ್ತಿ ಆಗ್ತಿದೆ. ಏನಿರ್ಬೋದು ಇದ್ರೊಳಗೆ? ನಾನೇನೋ ಇಟ್ಟಿದ್ದೀನಿ, ನೋಡೋಣ ಏನಾಗಿದೆ ಅಂತ. ಇದು ಮ್ಯಾಂಗೋ ಎಲ್ಲ ನಮ್ಮ ಮನೆಯದು ಮ್ಯಾಂಗೋ ಹಣ್ಣಾಗಿದೆ ಅಂತ, ಹಣ್ಣಾಗಲಿಕ್ಕೆ ನಾನು ಹೀಗೆ ಬಾಕ್ಸ್ ಒಳಗೆ ಹಾಕಿಟ್ಟಿದ್ದೀನಿ. ನೋಡಿ ಟೇಸ್ಟಿ ಟೇಸ್ಟಿ ನಮ್ಮ ಮನೆಯದು ಮ್ಯಾಂಗೋ ಎಷ್ಟು ದೊಡ್ಡದಿದೆ, ಹಣ್ಣಾಗಿದೆ ಇದೀಗ. ಇದನ್ನು ತಿನ್ಬೋದು. ಈಗ ನೋಡಿ ಇದನ್ನು ನಾನು ಹೀಗೆ ಬೈಲಿರ್ದು ಉಂಟಲ್ಲ, ಯಾವುದಾದ್ರೂ ಒಂದು ವೇಸ್ಟ್ ಬಾಕ್ಸ್ ಒಳಗೆ ಇದನ್ನು ಹಾಕಿ ಮ್ಯಾಂಗೋನ ಇದ್ರೊಳಗೆ ಇಟ್ಬಿಡ್ತೀನಿ. ಅಷ್ಟೊತ್ತಿಗೆ ಬೇಗ ಹಣ್ಣಾಗ್ತದೆ ನ್ಯಾಚುರಲ್ ಆಗಿ. ಈ ಸತಿ ಸ್ವಲ್ಪ ಮಾವಿನಹಣ್ಣು ಆಗಿದೆ ನಮ್ಮ ಹೊಲದಲ್ಲಿ. ಇದು ದೊಡ್ಡದುಂಟು, ಒಳ್ಳೆ ಸ್ಮೆಲ್ಲು ತುಂಬ ಚೆನ್ನಾಗಿರುತ್ತೆ. ನನ್ನ ಬಾಬುಗೆ ಇದು ಮ್ಯಾಂಗೋ ಇಷ್ಟ ತುಂಬ. ಅದೇ ತೋರಿಸಿ ತೋರಿಸಿ ತೋರಿಸಿ. ಹಾಂ ಇದು ನೋಡಿ ಏನದು? ಬಿಗ್ ಮ್ಯಾಂಗೋ. ಬಿಗ್ ಬಿಗ್ ಮ್ಯಾಂಗೋ. ಹಾಗೆ ತುಂಬ ಹಣ್ಣಾಗಿದೆ. ಮತ್ತು ತುಳಿದದ್ದು ನೋಡುವ. ತುಂಬ ಹಿಡಿತದೆ ಇದು ಮರದಲ್ಲಿ ಒಮ್ಮೆಲೆ. ತೋರಿಸಿ ಏನದು? ಏನದು? ಮ್ಯಾಂಗೋ. ಮ್ಯಾಂಗೋ ಬಾಬುಗೆ ಇಷ್ಟ ಅಲ್ಲ? ಹಾಂ ಬಾಬುನ ತೋಟದಲ್ಲಾಗಿದ್ದು ನೋಡಿ ಎಷ್ಟೆಷ್ಟು ದೊಡ್ಡದಿದೆ. ಇದು ಯಾವ ಜಾತಿ ಅಂತ ಗೊತ್ತಿಲ್ಲ ನನಗೆ. ತುಂಬ ಟೇಸ್ಟಿ ಇರ್ತದೆ ಇದು. ಸಿಪ್ಪೆ ಸ್ವಲ್ಪ ದಪ್ಪ, ಆಮೇಲೆ ಒಳ್ಳೆ ಟೇಸ್ಟ್ ಇದೆ. ಹಣ್ಣಾಗಿದೆ ಈಗೆಲ್ಲ. ಗುಡ್ ಮಾರ್ನಿಂಗ್, ಹೇಗಿದ್ದೀರಾ ಎಲ್ಲರೂ ಸಹ? ಇವತ್ತು ತುಂಬ ಸ್ಟ್ರೆಸ್ಫುಲ್ ಡೇ ಆಗಲಿಕ್ಕಿದೆ. ಯಾಕಂದರೆ ಯಾರಿಲ್ಲ ನೋಡಿ, ಯಾವಾಗಲೇ ಗೊತ್ತಾಗುತ್ತೆ ಅವ್ರ ಮೇಲೆ. ಹಾಗೆ ನನಗೂ ಸಹ ಇವತ್ತು ಗೊತ್ತಾಗ್ತಾ ಉಂಟು.
ಯಾಕಂದರೆ ಲಾಕ್ಡೌನಿಂದಾಗಿ ಎಲ್ಲರ ಮನೇಲೂ ಇದೇ ಅವಸ್ಥೆ ಆಗಿದೆ. ಆದರೆ ನಮ್ಮದು ಸ್ವಲ್ಪ ವಿಲೇಜ್ ಇದ್ದಿತ್ತು, ಹಾಗಾಗಿ ನಾನು ಧೈರ್ಯದಲ್ಲಿದ್ದೆ, ಇಲ್ಲೇನಾಗೋದಿಲ್ಲ ಹಾಗೆ ಹೀಗೆ ಅಂತ. ನೋಡಿದರೆ ವಿಲೇಜಿಗೂ ಕಾಲಿಟ್ಟಿದೆ ಕೊರೋನಾ. ಹಾಗೆ ನಮ್ಮದು ಸುತ್ತಮುತ್ತ ಆಚೆ ಎಲ್ಲ ಸ್ವಲ್ಪ ಕೋವಿಡಿದ್ದು ಸ್ವಲ್ಪ ಜಾಸ್ತಿ ಆಗ್ತಾ ಉಂಟಂತೆ. ಹಾಗೆ ಸ್ವಲ್ಪ ನಿಯರ್ ಬೈ ಅಲ್ಲಿ ಸಹ ಸ್ವಲ್ಪ ಒಂದು ಕೇಸಸ್ ಉಂಟು. ಹಾಗಾಗಿ ನಮ್ಮ ಕೆಲಸದವಳು ಬರುವಾಗ ಅದೇ ವೇ ಆಗಿ ಬರ್ತಾಳೆ ಅವಳು. ಹಾಗೆ ಅವಳ ಮನೇಲಿ ಸಣ್ಣ ಸಣ್ಣ ಮಕ್ಕಳಿದ್ದಾರೆ. ಹಾಗೆ ನಾನು ಬೇಡ ಅಂತ ಹೇಳಿದೆ, ನಾನಿನ್ನು ಫೋನ್ ಮಾಡಿ ಹೇಳ್ತೇನೆ ಯಾವಾಗ ಬರಬೇಕು ಅಂತ. ಹಾಗೆ ಅವಳ ಕೆಲಸ ಎಲ್ಲ ನಾನೇ ಮಾಡ್ತಾಯಿದ್ದೇನೆ. ಇವತ್ತು ಗೊತ್ತಾಗ್ತುಂಟು ಅವಳ ಬೆಲೆ. ಅವಳು ಮೊದಲೆಲ್ಲ ಬಂದಾಗ ಆರಾಮ್ಸಲ್ಲಿ ಟಿ ವಿ ನೋಡ್ಕೊಂಡು ಮೊಬೈಲ್ ನೋಡ್ಕೊಂಡು ಕೂತ್ಕೊಳ್ತಿರ್ತಿದ್ದೆ. ಅವಳು ಪಾಪ ಮಾಡ್ತಾ ಇದ್ದಿದ್ಲು. ಅವಾಗ ನನಗೇನು ಗೊತ್ತಾಗ್ತಿರ್ಲಿಲ್ಲ ಇಷ್ಟು ಕಷ್ಟ ಉಂಟು ಕೆಲಸ ಮಾಡಲಿಕ್ಕೆ ಅಂತ. ಗಮ್ಮತ್ತಲ್ಲಿರ್ತಿದ್ದೆ ನಾನು ಅವಳ ಹತ್ರ ಮಾತಾಡ್ಕೊಂಡು ಹಾಗೆ ಹೀಗೆ ಅಂತ. ಪಾಪದವಳು ನಮ್ಮ ಮತ್ತು ಕೆಲಸದವಳು ಸಹ ಏನಂದರೂ ಏನು ಅನ್ನೋದಿಲ್ಲ. ಅವಳು ಇದು ಮಾಡು ಅದು ಮಾಡು ಅಂತ ಹೇಳಿದ್ರೆ ಹಾಂ ಅಕ್ಕ ಅಂತ ಹೇಳ್ಕೊಂಡು ಮಾಡ್ತಾಯಿದ್ದಿದ್ಲು. ಇವತ್ತು ಅವಳು ಮಾಡೋ ಕೆಲಸ ಎಲ್ಲ ನಾನು ಅರ್ಧದಷ್ಟು ಮಾಡಿದ್ದೆ. ಅಪ್ಪ ಸುಸ್ತಲೇ ನನಗೆ ಚಕ್ಕರ್ ಬಂದಾಗಾಯ್ತು. ಅದಕ್ಕೆ ನಾನು ಸ್ವಲ್ಪ ರೆಸ್ಟ್ ಮಾಡುವ ಅಂತ ಕೂತ್ಕೊಂಡೆ. ಈಗ ಹಬ್ಬ ಯಾರು ಇಲ್ಲ ನೋಡಿ, ಆವಾಗಲೇ ಗೊತ್ತಾಗುತ್ತೆ ಅವ್ರ ಬೆಲೆ ಏನು ಅಂತ, ಅವ್ರದ್ದು ಇಂಪಾರ್ಟೆನ್ಸ್ ಏನಿದೆ ಅಂತೇಳಿ ಗೊತ್ತಾಗುತ್ತೆ ಆವಾಗಲೇ. ಹಾಗೆ ನನಗೆ ಇವತ್ತು ಗೊತ್ತಾಯಿತು ನಮ್ಮ ಕೆಲಸದೊಳದು ಇಂಪಾರ್ಟೆನ್ಸು. ಹಬ್ಬ ಒಂದು ಸೈಡು ಲಾಕ್ಡೌನು, ಒಂದು ಸೈಡು ಕೆಲಸದವರು ಇಲ್ಲ, ಸರಿ ಕಟ್ಟು ಏನಿಲ್ಲ, ಎಲ್ಲ ಆಗುವಾಗ ಸಾಕಾಗಿ ಹೋಗ್ತದೆ. ನಿಮ್ಮನೆಲ್ಲೋ ಇದೇ ಸಿಚುವೇಶನ್ ನೀವೆಲ್ಲ ಫೇಸ್ ಮಾಡಿದ್ದೀರೇನೋ. ನಂಗೆ ಲಾಸ್ಟ್ ಇಯರ್ ಅಷ್ಟು ಗೊತ್ತಾಗಲಿಲ್ಲ. ಲಾಸ್ಟ್ ಇಯರ್ ಅಂದರೆ ನಾವು ಸಹ ಇಲ್ಲಿಗೆ ಬಂದಿದ್ವಿ, ಇಲ್ಲೆಲ್ಲ ಅಷ್ಟೇನು ಅಟ್ಯಾಕ್ ಆಗಿರಲಿಲ್ಲ ಫಸ್ಟ್ ವೇವು. ಹಾಗಾಗಿ ಎಲ್ಲರ ಮನೇಲೂ ಸಹ ಕೆಲಸದವರೆಲ್ಲ ನಿಲ್ಲಿಸಿದ್ರಂತೆ. ನಾನು ನಿಲ್ಲಿಸಿರಲಿಲ್ಲ, ಬಾ ಅಂತ ಹೇಳಿದ್ದೆ. ಹಾಗಾಗಿ ಅಂಥ ಪ್ರಾಬ್ಲಮ್ ಆಗಲಿಲ್ಲ. ಈಗ ಸೆಕೆಂಡ್ ವೇವ್ ಸ್ವಲ್ಪ ಸ್ಪೀಡಾಗಿ ಸ್ಪ್ರೆಡ್ ಆಗ್ತಾ ಉಂಟು. ಹಾಗಾಗಿ ಇಲ್ಲಿ ಸಹ ಹತ್ತಿರದ ಮನೆಗೆಲ್ಲ ಸ್ವಲ್ಪ ನಿಯರ್ ಬೈ, ಹತ್ತಿರ ಅಂದರೆ ತುಂಬ ಹತ್ತಿರ ಅಲ್ಲ, ಸ್ವಲ್ಪ ಆ ಕಡೆ ಅಂದರೆ ನಮ್ಮ ಕೆಲಸದವಳು ಬರುವ ವೇನೇ ಆಗ್ತದೆ, ಅಲ್ಲೆಲ್ಲ ಸ್ವಲ್ಪ ಇದೆ ಅಂತೆ. ಮತ್ತು ಎಲ್ಲಿ ಉಂಟು ಎಲ್ಲಿ ಇಲ್ಲ ಅಂತ ಗೊತ್ತಾಗ್ತಾ ಇಲ್ಲ. ಹಾಗಾಗಿ ಸ್ವಲ್ಪ ದಿನ ಬೇಡ, ನೋಡುವ, ನಾವೇ ಎಲ್ಲ ಸೇರ್ಕೊಂಡು ಮಾಡುವ ಅಂತ ಡಿಸೈಡ್ ಮಾಡಿದ್ದೇವೆ. ನನ್ನ ಹಸ್ಬೆಂಡು ಹೇಳಿದ್ದಾರೆ ಸ್ವಲ್ಪ ಸ್ವಲ್ಪ ಹೆಲ್ಪ್ ಮಾಡ್ತೀನಿ ಅಂತ. ನಂದು ಅಪ್ಪು ಹೇಳಿದ್ದಾನೆ, ಅವನು ಏನಪ್ಪ ಅವನು ಅಂತ ಅವನೇ ಮಿಲ್ಕ್ ಕುಡಿತಾನಂತೆ. ನಾನೆಂತ ಹೆಲ್ಪ್ ಮಾಡೋದು ಬೇಡ ಅಂತೆ, ಅವನು ಮಿಲ್ಕ್ ಕುಡಿತಾನಂತೆ. ಆಮೇಲೆ ವೆಜಿಟೇಬಲ್ ಎಲ್ಲ ಕಟ್ ಮಾಡ್ತಾನಂತೆ ಎಲ್ಲ ಹೇಳಿದ್ದಾನೆ. ಇಷ್ಟುದ್ದಲ್ಲಿ ಇಷ್ಟು ನನಗೆ, ಆದರೆ ಯಾವುದೂ ಮಾಡಲಿಲ್ಲ. ಈಗ ಬೆಳಿಗ್ಗೆ ಮಿಲ್ಕ್ ಕುಡಿಬೇಕಾದ್ರೆ ಆಚೆ ಈಚೆ ಅಂತ 1 ಗಂಟೆ ಆಯಿತು. ಅವನು ಹಿಂದೆ ಓಡಿ 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 ಆಮೇಲೆ ಅರ್ಧ ಕುಡ್ದ, ಅರ್ಧ ಆಮೇಲೆ ಕುಡಿತೇನೆ ಅಂತ ಇಟ್ಟಿದ್ದಾನೆ. ಹಾಗೆ ಎಲ್ಲರದ್ದು ಬ್ಯುಸಿ ಶೆಡ್ಯೂಲ್ ಆಗಿದೆ. ಲಾಕ್ಡೌನ್ ಇನ್ನೆಂತ ಮುಂದುವರಿತದ, ಹೀಗೆ ಇರ್ತದ, ಸ್ಪ್ರೆಡ್ ಆಗ್ತದ ಏನಂತ ಗೊತ್ತಿಲ್ಲ. ಈ ಏಪ್ರಿಲ್ ಮೇ ಯಾವತ್ತೂ ಒಂಥರ ಟೆನ್ಷನ್ ಇದೆ ಮಂತಾಗಿದೆ. ಲಾಸ್ಟ್ ಇಯರ್ ಸಹ ಹೀಗೆ ಅಲ್ಲ, ಏಪ್ರಿಲ್ ಮೇ ಹೌದು. ಆವಾಗ ನನ್ನ ಅಮ್ಮ ಎಲ್ಲ ಇಲ್ಲೇ ಇದ್ದಿದ್ರು. ಅವರು 2 ಡೇಸಿಗೆ ಅಂತ ಬಂದಿದ್ದು. ಆಮೇಲೆ ಲಾಕ್ಡೌನ್ ಆಯಿತು. ಆಮೇಲೆ ಒಂದು 2 ಮಂತ್ಸ್ ಇಲ್ಲಿದ್ದು ಆಮೇಲೆ ಬ್ಯಾಂಗ್ಳೂರಿಗೆ ಹೋದರು ಅವರು. ಹಾಗೆ ಅದನ್ನೇ ನೆನೆಸ್ಕೊಳ್ತಿದ್ರು ಅಮ್ಮ. ನಿಮ್ಮ ಮನೇಲಿರುವಾಗ ಒಳ್ಳೆ ಆಗ್ತಿತ್ತು ನನಗೆ ವಾಕಿಂಗ್ ಮಾಡಲಿಕ್ಕೆ, ಏನು ಟೆನ್ಷನ್ ಇರಲಿಲ್ಲ. ಈಗ ಮನೆಯಿಂದ ಹೊರಗಡೆ ಕಾಲಿಡಲಿಕ್ಕೆ ಕೆಲಸ ಅಲ್ಲಿ ಕಟ್ ಮಾಡ್ತೀನಿ. ಆಮೇಲೆ ಏನು ಮಾಡ್ತೀರಿ? ಹಾಂ, ಆಮೇಲೆ ಏನು ಮಾಡೋದು? ಅಪ್ಪು ಬ್ಯುಸಿ. ಎಂತ ಮಾಡೋದು? ಏನು ಮಾಡೋದು? ಸ್ಪೈಡರ್ ಹಿಡಿಯೋದಾ? ಮೇಲ್ತೋಲ ಸ್ಪೈಡರ್. ಬಾಬುದು ಫ್ರೆಂಡ್ ಅಲ್ಲ ಸ್ಪೈಡರ್. ಇಲ್ಲಿ ನೋಡಿ, ಬಾಬುದು ಹೊಸ ಫ್ರೆಂಡ್ ನೋಡಿ, ಸ್ಪೈಡರ್ ಮ್ಯಾನ್. ಎಲ್ಲಿಗೆ ಬಲ? ಅದು ಕಚ್ಚುತ್ತದೆ. ಉಪದ್ರ ಮಾಡೋದು ಒಂದೇ ಕೆಲಸ ಅಲ್ಲ. ಹಾಂ, ಅಪ್ಪು ಕಮ್
ದಾದಮ್ಮನ ಪುನಪ್ಪು ಏನು ಮಾಡೋದು ಅದು? ಹಾಂ, ಏನು ಮಾಡೋದು ಇದು ಪೇಂಟಿಂಗ್? ಹಾಂ, ಏನಿದು? ಏನಿದು? ಬಲೆ ಬಲೆ. ಇವತ್ತು ನಾನು ಮಾವಿನ ಹಣ್ಣು ಸಾರು ಮಾಡುವ ಅಂತ. ಇದು ಹಣ್ಣಾದದ್ರಲ್ಲಿ ಹೇಗೆ ಮಾಡ್ಬೋದು ಅಂತ ನಾನು ತೋರಿಸ್ತೇನೆ. ಹೀಗೆ ದೊಡ್ಡದ್ರಲ್ಲಿ ಕಮ್ಮಿ ಮಾಡೋದು ನಾವು ಮಾಡ್ತೇವೆ. ಇದರಲ್ಲಿ ತುಂಬ ಟೇಸ್ಟಿ ಆಗ್ತದೆ. ಅದಕ್ಕೆ ಏನು ಬೇಕಂದರೆ ಒಂದು ಟೊಮೆಟೊ, ಒಂದೆರಡು ನೀರುಳ್ಳಿ, ಚೂರು ಮೆಣಸಿನ ಹುಳಿ, ಬೆಲ್ಲ ಇದೆಲ್ಲ ಕುಕ್ಕರಲ್ಲಿ ಹಾಕಿ ಒಂದೆರಡು ವಿಸಿಲ್ ತೆಗಿಬೇಕು. ಅಷ್ಟೇ ಸಾಕಾಗ್ತದೆ. ತುಂಬ ಟೇಸ್ಟಿ ಆಗ್ತದೆ ಇದು. ಸಣ್ಣ ಸಣ್ಣ ಮಾವಿನ ಹಣ್ಣಲ್ಲಿ ಜಾಸ್ತಿ ಮಾಡ್ತಾರೆ. ಇದು ಸ್ವಲ್ಪ ದೊಡ್ಡ ಮಾವಿನ ಹಣ್ಣಲ್ಲಿ ತುಂಬ ಟೇಸ್ಟಿಯಾಗಿ ಬರ್ತದೆ. ಗುಬಲೆ ಒಂದೆರಡು ನೀರುಳ್ಳಿ ಜಾಸ್ತಿ ಹಾಕಿ. ಈರುಳ್ಳಿ ಜಾಸ್ತಿ ಹಾಕಿದ್ರೆ ಒಂಥರ ಟೇಸ್ಟ್ ಡಿಫ್ರೆಂಟ್ ಬರ್ತದೆ. ಅದಕ್ಕೆ ತೆಂಗಿನಕಾಯಿ ಆಪ್ಷನಲ್ಲು. ತೆಂಗಿನಕಾಯಿ ಹಾಲು ಸಹ ತೆಗೆದು ಹಾಕ್ಬೋದು, ಇಲ್ಲಾಂದರೆ ಹೀಗೆ ಹಾಕಿ ಒಗ್ಗರಣೆ ಕೊಟ್ಟರೆ ಅದು ಟೇಸ್ಟ್ ಬರ್ತದೆ. ಈಗ ಒಂದು ಕುಕ್ಕರ್ ತಗೊಂಡು ಕುಕ್ಕರಿಗೆ ಎಲ್ಲ ಹಾಕಿ ಟೊಮೆಟೊ, 2 ನೀರುಳ್ಳಿ. ಈಗ ಇದು ಮಾವಿನ ಹಣ್ಣು ಅಂದರೆ ದೊಡ್ಡ ಮಾವಿನ ಹಣ್ಣು ನಾನು ಈ ರೀತಿ ಎಲ್ಲ ಕಟ್ ಮಾಡಿ ಹಾಕಿದ್ದೀನಿ ನೋಡಿ. ಇದು ಲೈಟ್ ಸ್ವೀಟ್, ತುಂಬ ಸ್ವೀಟ್ ಏನಿರೋದಿಲ್ಲ, ಮೀಡಿಯಮ್ ಸ್ವೀಟ್ ಇರ್ತದೆ. ಇದಕ್ಕೆ ನಾನೀಗ ಕಟ್ ಮಾಡಿದ ಮಾವಿನ ಹಣ್ಣು, ಬೆಲ್ಲ, ಮೆಣಸಿನ ಹುಡಿ, 1 ಟೊಮೆಟೊ, 2 ನೀರುಳ್ಳಿ, ಆಮೇಲೆ ಸ್ವಲ್ಪ ನೀರು ಹಾಕಿದ್ದೀನಿ. ಇದು ಹಾಕಿ ಒಂದು 3 ವಿಸಿಲ್ ತೆಗೀರಿ. ಇನ್ನು ಈ ರೀತಿಯಾಗಿ ಒಗ್ಗರಣೆ ಕೊಡಿ. ತೆಂಗಿನೆಣ್ಣೆ ಅಥವಾ ಯಾವುದಾದ್ರೂ ಆಯಿಲ್ ತಗೊಂಡು ಸಾಸಿವೆ, ಬೆಳ್ಳುಳ್ಳಿ, ಕರಿಬೇವು ಎಲ್ಲ ಹಾಕಿ ಒಗ್ಗರಣೆ ಹಾಕಿದ ಮೇಲೆ ನೆಕ್ಸ್ಟ್ ಬೇಯಿಸಿಟ್ಟಿದ್ದು ಮ್ಯಾಂಗೋ ರೆಡಿಯಾಗಿದೆ. ಇದನ್ನು ಅದಕ್ಕೆ ಆ್ಯಡ್ ಮಾಡಿದರೆ ಆಯಿತು. ಸ್ವಲ್ಪ ತಿಕ್ಕಾಯ್ತು ಅಂತ ಅನಿಸಿದರೆ ಸ್ವಲ್ಪ ನೀರು ಸಹ ಹಾಕ್ಬೋದು. ನಿಮಗೆ ಯಾವ ರೀತಿ ಬೇಕು, ಒಂಚೂರು ದಪ್ಪ ಇದ್ರೇ ಟೇಸ್ಟಿ ಆಗ್ತದೆ. ನೋಡಿ, ಸಿಂಪಲ್ಲಾದ ಮಾವಿನ ಹಣ್ಣಿನ ಕರಿ ರೆಡಿ ಆಯಿತು. ನೋಡಿ, ಇಷ್ಟು ತಿಕ್ಕಿದ್ರೆ ಸಾಕು. ಟೇಸ್ಟಿಯಾದ ಮಾವಿನ ಹಣ್ಣು ಸಾರು ರೆಡಿ ಆಯಿತು. ಟ್ರೈ ಮಾಡಿ ನೋಡಿ ಒಮ್ಮೆ, ಒಳ್ಳೆ ಟೇಸ್ಟಿಯಾಗಿ ಆಗ್ತದೆ. ಆಯ್ತು, ಇವತ್ತು ನೈಟ್ ಇದು ರೊಟ್ಟಿ ಸ್ಟಾರ್ಟ್ ಆಯಿತು. ನಾನು ಸ್ವಲ್ಪ ಕೆನೆ ತೆಗೆದಿಟ್ಟಿದ್ದೆ, ಅದರಿಂದ ಬೆಣ್ಣೆ ಮಾಡಿದ್ದೇನೆ. ಈಗ ಇದು 1 ವಾರದಷ್ಟೇ. ನೋಡಿ, ತುಂಬ ಸಿಗ್ತದೆ, ಈಸಿ ಮತ್ತು ಫ್ರೆಶ್, ಏನು ಕೆಮಿಕಲ್ ಏನಿರಲ್ಲ. ಅದು ಮಾಡಿದೆ. ಈಗ ನೆಕ್ಸ್ಟ್ ಇನ್ನು ಇದು ಇಡ್ಲಿ ನಾಳೆ ಮಾಡುವ ಅಂತ ಅದೊಂದು ಕಡ್ದು ಬಿಟ್ಟರೆ ಆಯ್ತು ಇವತ್ತಿದು ಕೆಲಸ ಎಲ್ಲ. ಇದು ನೋಡಿ ಅಂತೆ, ನಾನು 1 ವಾರದ್ದು ಕೆನೆ ಸ್ಟೋರ್ ಮಾಡಿ ಬೆಣ್ಣೆ ತೆಗೆದಿದ್ದೇನೆ. ಇದನ್ನೀಗ ಹಾಗೆ ಫ್ರಿಜ್ಜಲ್ಲಿ ಇಡ್ತೀನಿ. ನಾಳೆ ಯಾವತ್ತಾದರೂ ಪುರ್ಸೊತ್ತಿದ್ದಾಗ ತುಪ್ಪ ಮಾಡ್ತೀನಿ ನಾನು. ಹಾಗೆ ವಾರಕ್ಕೊಮ್ಮೆ ತುಂಬ ಸಿಗ್ತದೆ. ಟ್ರೈ ಮಾಡಿ ಎಲ್ಲರೂ ಸಹ. ಮನೆಯಲ್ಲೇ ಮಾಡಿದರೆ ಕೆಮಿಕಲ್ ಇರೋದಿಲ್ಲ, ಫ್ರೆಶ್ ಆಗಿರ್ತದೆ. ಮತ್ತು ಮಕ್ಕಳೆಲ್ಲ ಇದ್ದರೆ ತುಂಬ
ಯೂಸ್ ಆಗ್ತದೆ.